ಚಿಯರ್ಸ್. ಸಿದ್ಧಾರ್ಥ ಮಾಡಿದ ಕಾಫಿದು ಸ್ಪೆಷಲ್ ಟೇಸ್ಟ್ ನೋಡುವ ಫಸ್ಟ್. ನಂತರ ನನ್ನದುಂಟು ಜಾಫಿ. ಅಣ್ಣ ತಮ್ಮಂದಿರಲ್ಲಿ ಭಾರಿ ಚರ್ಚೆ ಹೇಳ್ತಾ ಉಂಟು. ಇಬ್ಬರು ಕೂಡ ಆರೆಂಜ್ ಅಂತೆ, ಆರೆಂಜ್ ಅಂತೆ. ಚರ್ಮುರಿಯ ಒಂದು ಟೇಸ್ಟ್ ಬರ್ತದೆ. ಈಗ ನಾನು ಜಾಫಿ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ತೋರಿಸಿಕೊಡ್ಲಿಕ್ಕಿದ್ದೇನೆ. ಜಾಫಿ ಅಂತ ಹೇಳಿದರೆ ಜಾಕ್ ಫ್ರೂಟ್ ಸೀಡ್ನಿಂದ ಮಾಡಿದಂತಹ ಕಾಫಿ. ಇದಕ್ಕೆ ನಾವು ಪೆಲತ್ತರಿಯನ್ನು ಚಂದ ಮಾಡಿ ಗುದ್ದಿ ಅದರ ಸಿಪ್ಪೆಯನ್ನೆಲ್ಲ ಸುಲಿದು ಸಣ್ಣ ಸಣ್ಣ ಪೀಸ್ಗಳಾಗಿ ಕತ್ತರಿಸಿ ಇಟ್ಟುಕೊಳ್ಬೇಕು. ನಾನು ಅದನ್ನು ಸ್ವಲ್ಪ ತೊಳ್ಕೊಂಡೆ, ಯಾಕೆಂತ ಹೇಳಿದರೆ ಅದು ಹೊರಗಡೆ ಎಲ್ಲ ನಾವು ಹಾಕ್ತಾ ಇರ್ತೇವಲ್ಲ ಹಾಗೆ. ಮತ್ತು ಇಲ್ಲಿ ನಾನು ಮಾಡಿದಂತಹ ಕಟ್ ಮಾಡಿದ್ದೇನಲ್ಲ ಅದು ಸ್ವಲ್ಪ ದೊಡ್ಡದಾಯಿತು. ಇನ್ನೂ ಸಹ ಸಣ್ಣ ಸಣ್ಣ ಸ್ಲೈಸ್ ಆಗಿ ನಾವು ಕಟ್ ಮಾಡಿ ಫ್ರೈ ಮಾಡಬೇಕು ಅದನ್ನು. ಇಲ್ಲಿ ಸಿದ್ಧಾರ್ಥ ಒಂದು ಸ್ಪೆಷಲ್ ಕಾಫಿ ಮಾಡ್ತಾ ಇದ್ದಾರೆ ನೋಡಿ, ವಿಸ್ಕರನ್ನು ಉಪಯೋಗಿಸಿಕೊಂಡು. ಡಲ್ಗೋನಾ ಕಾಫಿ. 3 ಸ್ಪೂನು ಕಾಫಿ ಪೌಡರ್, 3 ಸ್ಪೂನ್ ಶುಗರ್, ಸ್ವಲ್ಪ ಅದು ಒದ್ದೆ ಆಗುವಷ್ಟು ನೀರು, ಅಷ್ಟರಿಂದ ಇಷ್ಟ ಆಯಿತು. ಒಂದು ಗ್ಲಾಸಿಗೆ ಫಸ್ಟಿಗೆ 3 ಐಸ್ ಹಾಕಬೇಕು, ಮತ್ತು ಅಥವಾ 3 ಐಸ್ನ ಮೇಲೆ ಇದು ಹಾಕಬೇಕು, ಇದರ ಮೇಲೆ ಹಾಲು ಹಾಕಬೇಕು. ಎಂತ ಮಾಡಿ ಕುಡಿತಾರೆ ಗೊತ್ತಿಲ್ಲ. ಅವ್ರ ಟ್ರಯಲ್ ನೋಡ್ತಾ ಇದ್ದಾನೆ ಈಗ. ಆಲ್ ದ ಬೆಸ್ಟ್. ಆಯ್ತಾ, ಮಾಡು ಮಾಡು, ತೋರಿಸಲ್ಲ ವಿಡಿಯೋದಲ್ಲಿ ತೋರಿಸು. ತೋರಿಸು ಅವನಿಗೆ ಜೋಕ್ ಆ ಥರ ಆಗಿದೆ. ನಾನು ಕಟ್ ಮಾಡಿದ್ದು ಸೈಜ್ ದೊಡ್ಡತಾ ಇದ್ದೆ, ಇನ್ನೂ ಸಹ ಸಣ್ಣ ಸೈಜ್ ಆಗಬೇಕು, ಪಕ್ಕ ಫ್ರೈ ಆಗುದಿಲ್ಲ. ನನಗೆ ಗುಡ್ತು ಇತ್ತು. ಎಷ್ಟು ಹೊತ್ತು ಮಾಡಬೇಕು, ತುಂಬಾ ಗ್ಯಾಸ್ ಬೇಕು, ಹಸಿ ಅಲ್ಲ. ಸೂಪರ್ ಸಿದ್ಧಾರ್ಥ. ನೋಡು, ಅದು ಇಲ್ಲಿಂದ ನೀನು ವಿಡಿಯೋ ಮಾಡ್ಬೇಕು, ಆಗ ಚಂದ ಕಾಣ್ತದೆ. ಡಲ್ಗೋನಾ ಕಾಫಿ ರೆಡಿ. ಅದ್ರ ಮೇಲೆ ಚಾಕ್ಲೇಟ್ ಚಿಪ್ಸ್ ಹಾಕಿ. ಇದೆಂತೆಲ್ಲ ಹಾಲು ಮಿಕ್ಸ್ ಮಾಡಿದೆ ಕಡೆಗೆ. ಚಂದ ಆಗಿದೆ ನೋಡು. ಇನ್ನು ಚಂದ ಮಾಡ್ಬೇಕಾದ್ರೆ ನೋಡಿ, ಅದಕ್ಕಿಂತೆಲ್ಲ ಚಂದ ಮಾಡಿದೆ. ಅದಕ್ಕೆ ನೀನು ಬೆರಳಡ್ಡೆ ಇಟ್ಕೊಂಡ್ರೆ ಎಂತ ಕಾಣ್ತದೆಯಾ? ಚಂದ ಕಾಣ್ತದೆ, ಚಂದ ಕಾಣ್ತದೆ ಹೇಳಿ ವೀವರ್ಸ್ ನೋಡುದು ಬೇಡವಾ? ಒಳ್ಳೆ ಉಂಟು. ಸ್ವಲ್ಪ ಮಿಕ್ಸ್ ಮಾಡಿ ಮಾಡಬೇಕು. ಒಳ್ಳೆ ಥಿಕ್ಕಾಗಿದೆ ನೋಡಿ. ಐಸ್ ಇದ್ರೂ ಸಹ ಒಳ್ಳೆ ಥಿಕ್ ಆಗ್ತದೆ. ಕಡೆಗೆ ಅಂತ ಅಲ್ಲ, ಎಲ್ಲ ಮಿಕ್ಸ್ ಮಾಡಿದೆ. ಆಗ ಅದನ್ನು ಮಿಕ್ಸ್ ಮಾಡಿದ್ದು, ಈಗ ಇದನ್ನು ಮಿಕ್ಸ್ ಮಾಡಿ ಒಳ್ಳೆಗಿದೆ. ಇದಕ್ಕೆ ಸ್ಪೂನ್ ಹಾಕಿ ಕೊಡಬೇಕು, ಇಲ್ಲಾಂದರೆ ಚಪ್ಪೆ ಆದಾಗ ಕೈಪೆ ಇರ್ತದೆ. ಇಷ್ಟು ಸಿಕ್ಕಾಗಿದೆ, ಕಾಣ್ತದ? ಹೀಗಾಗಿದೆ. ಸಿದ್ಧಾರ್ಥ ಮಾಡಿದ ಕಾಫಿದು ಸ್ಪೆಷಲ್ ಟೇಸ್ಟ್ ನೋಡುವ ಫಸ್ಟ್. ನಂತರ ನನ್ನದುಂಟು ಜಾಫಿ. ಚಪ್ಪೆಯಾ? ಅದು ಮಿಕ್ಸ್ ಮಾಡಿಕೊಳ್ಳುದು. ಸಕ್ಕರೆ ಬೇಕಾದ್ರೆ ಸಕ್ಕರೆ ತಿನ್ನಬಾರದು. ಸಕ್ಕರೆ ಇಲ್ಲದೆ ಇದಕ್ಕೆ ಎಂತ ರುಚಿ? ಅನ್ನೋದೊಳ್ಳೆ ಆಗಿದೆ. ಅದನ್ನು ಮುಚ್ಚಿಟ್ಟು ಹಾಗಿಟ್ರೆ ಹೇಗೆ? ಈಗ ಇದನ್ನು ಹೀಗೆ ಹಾಕಿ ಅದೊಂದು ಬಾರಿ ತೋರಿಸ್ತಾ ಇದ್ರು ಮಾರಾಯ, ಬಾರಿ ಚಂದ ಇತ್ತು ಅದು. ಅದು ಸಿಹಿ ಉಂಟು. ಯಾವುದು? ಇದೆ ಈ ಫೋಮ್. ಅದೇ ಸಕ್ಕರೆ ಅಲ್ಲ ಅದು, ಅದು ಫೋಮ್ ಮತ್ತೆ ಎಂತಲ್ಲ ಸಕ್ಕರೆ ಮೇಲೆ. ತೋರಿಸು, ಕಾಣ್ತಾ ಉಂಟಾ? ಸ್ವಲ್ಪ ಮೇಲೆ ನೋಡಿ, ಈ ತರ ಇದರ ಮೇಲೆ ಸ್ಪ್ರಿಂಕಲ್ ಮಾಡಬೇಕು. ಚಿಯರ್ಸ್. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ತಾ ಇದ್ದೇನೆ. ಓ ಕರೆಂಟ್ ಇದ್ದು
ಈಗ ಹುಡಿ ಮಾಡಿಕೊಂಡು ಇದರಲ್ಲಿ ಹಾಕಿದೆ. ನಾನು ಸಹ ಇದು ಫಸ್ಟ್ ಟೈಮ್ ಮಾಡುದು. ಇದರಲ್ಲಿ ಪಸೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಅಂಟುಂಟು. ಇದು ಪುನಃ ನಾವು ಬಿಸಿ ಮಾಡ್ಬೇಕಂತೆ. ಪುನಃ ಬಿಸಿ ಮಾಡಿ ಪುನಃ ಇದನ್ನು ನಾವು ಹುಡಿ ಮಾಡ್ಬೇಕಂತೆ. ನೋಡು, ಈಗ ನೋಡಿ ನಾನು 2ನೇ ಸರ್ತಿ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ. ಕಣ್ಣ ಕಾಪಿ ಹಾಗೆ ಅಲ್ಲ, ನಿಮ್ಗೆ ಪ್ರೋಟೀನ್ ಪೌಡರ್ ಅಂತವೇ ಇದಕ್ಕೆ ಹೇಳುದು. ಅದು ಪ್ರೋಟೀನ್ ಇಲ್ಲ ಮಾರೆ, ಅದ್ರಲ್ಲಿ ಯಾರು ಹೇಳಿದ್ರು ಪ್ರೋಟೀನ್ ಪೌಡರ್ ಅಂತ. ಅದರಲ್ಲಿ 100 ಗ್ರಾಮಲ್ಲಿ 9 ಗ್ರಾಮ್ ಪ್ರೋಟೀನ್. ಅದರಲ್ಲಿ ಕ್ಯಾಲರೀಸ್ ಎಷ್ಟು ಹೋಯ್ತು? 100 ಗ್ರಾಮ್ ತಿಲ್ಲಿ ಉಂಟಾ? 100 ಗ್ರಾಮ್ ತಿಂದ್ರೆ ಒಬ್ಬ ಮತ್ತೆ ಗ್ಯಾಸ್ಟ್ರಿಕ್ ಅಲ್ಲಿ ಭಯಂಕರ. ಮತ್ತೆ ಯಾಕೆಲ್ಲ ಹಾಗೆಲ್ಲ ಪ್ರಮೋಟ್ ಮಾಡುದು? ಪ್ರಮೋಟ್ ಯಾರು ಮಾಡಿದ್ದು? ಅದಕ್ಕೆ ನಾವು ಸೆಲ್ಫ್ ಅವೇರ್ ಆಗಿರ್ಬೇಕು, ನಾವೇ ಚೆಕ್ ಮಾಡಿಕೊಳ್ಬೇಕು. ಪ್ರೋಟೀನ್ ಎಲ್ಲ ಸೀಡಲ್ಲಿ ಇರುವುದಿಲ್ಲ. ಪ್ರಮಾಣ ಅಷ್ಟು ಕಡಿಮೆ ಇರುವಾಗ ಅದನ್ನೇ ಹೈಲೈಟ್ ಮಾಡಿ ಮಾಡಬಾರ್ದು ಅಂತ ಪ್ರಾಬ್ಲಮ್ ಅಲ್ಲ. ಹಾಗೆ ಮಾಡಿದ್ರೆ ಜಾಸ್ತಿ ತಿನ್ಲಿಕ್ಕೆ ಹೋಗಿ ಗ್ಯಾಸ್ಟ್ರಿಕ್ ಆಗಿ, ಮೊನ್ನೆ ಅಪ್ಪನಿಗೆ ನೋಡು ಗ್ಯಾಸ್ಟ್ರಿಕ್ ಎಲ್ಲ ಆಗಿ ಎಷ್ಟು ಸಮಸ್ಯೆ ಇದೆ. ಇದು ತರಕಾರಿದು ಸಾರು ಮಾಡಿದ ದಿವಸ ಅವರಿಗೆ ಭಯಂಕರ ಇಂಡೈಜೆಷನ್ ಆಗಿದೆ. ಈಗ ಇದು ನೋಡಿ ಫುಲ್ ತಂಡಿದೆ ನೋಡಿ, ಫುಲ್ ಕ್ರಿಸ್ಪಿ ಆಗಿದೆ. ಇದನ್ನೀಗ ಗ್ರೈಂಡ್ ಮಾಡುವ. ಏಲಕ್ಕಿ ಕಾಳನ್ನು ಸಹ ಹಾಕ್ತಾ ಇದ್ದಾನೆ, 10 ಒಳ್ಳೆಮೆಣಸು, ಸ್ವಲ್ಪ ಜೀರಿಗೆ. ನೋಡಿ ಈ ರೀತಿಯಾಗಿ ಆಗಿದೆ ಹುಡಿ. ಇನ್ನು ಇದರದ್ದು ಕಾಫಿ ಮಾಡೋದು ಹೇಗೆ ಅಂತ ನೋಡುವ. ಒಂದು ಪಾತ್ರೆಗೆ ಸ್ವಲ್ಪ ನಾವು ಹಾಲನ್ನು ಹೀಗೆ ಸೇರಿಸಿಕೊಳ್ಬೇಕು. ಹಾಲು ನೋಡಿ ಬಿಸಿಯಾಗುವ ಮೊದಲೇ ನಾವು ಅದಕ್ಕೆ ಈ ಪೌಡರನ್ನು ಸೇರಿಸಿಕೊಳ್ಬೇಕು. ಇಲ್ಲದಿದ್ದರೆ ಅದು ಗಟ್ಟಿ ಗಟ್ಟಿ ಆಗ್ತದೆ, ಹೆಂಟೆ ಕಟ್ತದೆ ಹೇಳ್ತಾರಲ್ಲ, ಹಾಗೆ ಆಗ್ತದೆ. ಅದಕ್ಕೆ ನಾವು ಫಸ್ಟಿಗೆ ಇದನ್ನು ಹಾಕಬೇಕು. ಇದಕ್ಕೆ ಕುದಿಯುವ ಹಂತದಲ್ಲಿ ನಾನು ಸಕ್ಕರೆ ಹಾಕ್ತೇನೆ, ಮತ್ತೆ ಸಹ ಹಾಕಿಕೊಳ್ಬೋದು, ಬೇಗ ಕರಗ್ತದಲ್ಲ. ಸಕ್ಕರೆ ಬದಲು ಬೆಲ್ಲ ಸಹ ನಾವು ಸೇರಿಸಿಕೊಳ್ಬೋದು. ಜಾಕ್ ಫ್ರೂಟ್ ಸೀಡ್ ಇದು ವಿಡಿಯೋ ತೋರಿಸಿದವರೆಲ್ಲ ಹೇಳುದು ಅದರಲ್ಲಿ ಪ್ರೋಟೀನ್ ಉಂಟು, ಅದು ಉಂಟು, ಇದು ಉಂಟು ಅಂತ. ನನ್ನ ಮಗ ನನಗೆ ಅದರಲ್ಲಿ ಪ್ರೋಟೀನ್ ಉಂಟು ಅಂತ ಹೇಳಿದರೆ ಬೈತಾನೆ. ಅವ ಎಲ್ಲ ವೀಡಿಯೋಸ ನೀವು ನಂಬಲಿಕ್ಕೆ ಹೋಗಬೇಡಿ, ಅದರಲ್ಲಿ ಎಷ್ಟು ಇರೋದು 100 ಗ್ರಾಮಲ್ಲಿ ಎಷ್ಟು 7%, 2% ಏನೋ ಇರೋದು, ಅದರಲ್ಲಿ ಎಂಥ ಪ್ರಯೋಜನ ಉಂಟು ಅಂತ ಹೇಳ್ತಾನೆ. ಹಾಗಾಗಿ ನಾನು ಪ್ರೋಟೀನ್ ಉಂಟು ಅಂತ ಹೇಳಿ ಯಾರಿಗೆ ಸಹ ಕುಡಿಲಿಕ್ಕೆ ರೆಕಮೆಂಡ್ ಮಾಡೋದಿಲ್ಲ. ಜಸ್ಟ್ ಫಾರ್ ಚೇಂಜ್ಗೆ ಟೇಸ್ಟ್ ಮಾಡ್ಬೋದು. ಸೊ ಹೇಗೆ ಅಂತ ನೋಡ್ಬೋದು. ಹಿಂದಿನ ಕಾಲದಲ್ಲಿ ಎಲ್ಲ ಜಾಕ್ ಫ್ರೂಟ್ ಸೀಡನ್ನು ಉಪಯೋಗಿಸಿಕೊಂಡೇ ಅವರು ಸ್ಟ್ರಾಂಗ್ ಆಗಿದ್ರು ಅಂತ ಹೇಳುದಲ್ಲ, ಹಾಗೆ ಅದು ಹೇಗೆ ನಮಗೆ ಯೂಸ್ಫುಲ್ ಆಗ್ತದೆ ಅಂತ ಗೊತ್ತಿಲ್ಲ ನನಗೆ ಸಹ. ಈಗ ಒಂದು ನಮ್ಮ ಇದೆ ಅಂತ ಹೇಳಿದ್ರೆ ನಾವು ಎಲ್ಲ ಸಹ ಒಳ್ಳೆಯದನ್ನೇ ತಿಂತವ ಇಲ್ಲಲ್ಲ, ಹಲ್ವಾ ಮಾಡಿ ತಿಂತೇವೆ, ಅದು ಇದು ಎಲ್ಲ ತಿಂತೇವೆ. ಈಗ ಸಜ್ಜಿಗೆ ಅದೆಲ್ಲ ತಿಂತೇವೆ, ಅದರಲ್ಲಿ ಎಂತ ಉಂಟು ಪ್ರೋಟೀನ್ ವಿಟಮಿನ್ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಯೇ ತಿನ್ನುವುದಲ್ಲ. ಸೊ ಇದೊಂದು ಟೇಸ್ಟಿಗೋಸ್ಕರ ಅಂತ ಒಂದು ಇಡುವ ನಾವು. ಕಾಫಿ ಟೀ ಎಲ್ಲ ನಾವು ಕುಡಿಯೋದಿಲ್ವಾ, ಹಾಗೆ ಇದು ಸಹ ಒಂದು ನೋಡಿ. ಈಗ ಇದು ಕುದಿತಾ ಬಂತು, ಕುದಿತಾ ಬಂದ ಹಾಗೆ ಸ್ವಲ್ಪ ತಿಕ್ಕಾಗ್ತಾ ಉಂಟು. ಇನ್ನು ಇದನ್ನೊಂದು ಗ್ಲಾಸಿಗೆ ನಾವು ಸೋಸಿಕೊಳ್ಳುವ. ಇವರಿಗೆ ನಾನು ಕೊಡ್ತಾ ಇದ್ದೇನೆ, ಅವರಿಗೆ ಹೆದರಿಕೆ ಆಗ್ತದಂತೆ ಕುಡಿಲಿಕ್ಕೆ, ಕೇಳುವುದೇ ಇಲ್ಲ. ನೋಡಿ ಟೇಸ್ಟ್ ನೋಡಿ ಅಣ್ಣ, ಓಯ್ ಟೇಸ್ಟ್ ನೋಡಿ, ಟೇಸ್ಟ್ ಒಮ್ಮೆ ನೋಡಿ. ಬಿಸಿಯೇ ಕಾಪಿ ಅವು ಕಾಪಿದ ಪೊಡಿದ್ದಿ, ಜಾಕ್ ಫ್ರೂಟ್ ಸೀಡ್ ಮಾತ್ರ. ಇಂಚಿಕೊಳ್ಳೆ ಏತ ಪೋಡಿ ಕೈಟ್ ಇವರ ಅವಸ್ಥೆ ನೋಡಿ. ಬಿಸಿಂಡು ಫ್ರೂಟ್ ಸೀಡ್ ಇದ್ದು ಕಾಫಿ ಕುಡಿಲಿಕ್ಕೆ ಅಣ್ಣ ತಮ್ಮಂದಿರಲ್ಲಿ ಭಾರಿ ಚರ್ಚೆ ಹೇಳ್ತಾ ಉಂಟು. ಇಬ್ಬರು ಕೂಡ ಗ್ಯಾಸ್ಟ್ರಿಕ್ ಅಂತ ಹೇಳಿ ಹೆದರ್ತಾ ಇದ್ದಾರೆ. ಎಲ್ಲ ಹೇಗೆ ಉಂಟು ಹೇಳಿ, ನಾನು ಹೆಸರು ಹೇಳಿ ಕೊಡಬಾರ್ದಿತ್ತು ಫಸ್ಟಿಗೆ. ಹಾಗೆಂತ ಆಗುದಿಲ್ಲ, ಅದಕ್ಕೆ ಜೀರಿಗೆ ಹಾಗೆಂತ ಆಗುದಿಲ್ಲ ಅಂತ ಅದಕ್ಕೆ ಒಳ್ಳೆಮೆಣಸು, ಜೀರಿಗೆ, ಏಲಕ್ಕಿ ಎಲ್ಲ ಹಾಕಿದ್ದೇನೆ. ಹೇಗೆ ಉಂಟು, ರುಚಿ ಹೇಗೆ ಉಂಟು? ರಾಗಿ ಕಾಫಿ ಹಾಗೆ ಇಲ್ವಾ? ಅದೇ ಅದು ದಪ್ಪ ಆಗ್ತಾ ಬರ್ತದೆ ಕುದಿಸಿದ ಹಾಗೆ. ಈಗ ನಾವು ಸಿದ್ಧಾರ್ಥನಿಗೆ ಕೊಡುವ, ಅವನ ಒಂದು ಎಕ್ಸ್ಪ್ರೆಷನ್. ಈಗ ಪ್ರೋಟೀನ್ 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 ಇವರಿಗೆ ಪ್ರೋಟೀನ್ ಅಂತ ಹೇಳಿದ್ರೆ ನನಗೆ ಶೇಕ್ ಅದು
ಅಲ್ಲ ಹಾ, ಸ್ವಲ್ಪ ಸಕ್ಕರೆ ಹಾಕಿದ್ದೇನೆ. ಎಂತ ಎಂತ ಇರ್ಬೋದು ಹೇಳು. ಸರಿ ಅಂದ್ರೆ ಕರೆಕ್ಟ್ ಉಂಟು. ಅದೇ ಅದೇ, ಹಾ, ಎಂತ ಇರ್ಬೋದು ಹೇಳು. ಅದೇ ಇದೊಂದು ಅದೇ ಅದ್ರದ್ದು ಗೊತ್ತಾಗ್ತದಾ? ಗೊತ್ತಾಗುದಿಲ್ಲ. ಬೀಜದಾಗೆ ಆಗುದಿಲ್ಲ, ಕ್ಯಾಶಿನಟ್ನಾಗೆ. ಈಗ ಒಂದು ಅಲ್ಲ, ಒಂದು ಡ್ರೈ ಫ್ರೂಟ್ಸ್ ಪಾಯಸ ಅಂತ ಮಾಡುವಾಗ ಇದನ್ನೊಂದು ಮಿಕ್ಸ್ ಮಾಡಿದ್ರೆ ಭಯಂಕರ ಟೇಸ್ಟ್ ಆಗ್ಬೋದು. ಪೆಪ್ಪರ್ ಹಾಕಿದ್ರಾ? ಪೆಪ್ಪರ್, ಏಲಕ್ಕಿ, ಜೀರಿಗೆ, ಬಂಟಿಸ. ಓ, ಸೂಪರ್. ಈಟ ಇಲ್ಲಿ ನೋಡಿ ನಮ್ಮ ಛೋಟಾ ಚೆಫ್ ನೋಡಿ, ಸ್ಪೆಷಲ್ ದೋಸೆ ಸಿದ್ಧಾರ್ಥ ಮಾಡ್ತಾ ಇದ್ದಾನೆ. ಎಲ್ಲ ಅವನೇ ಮಾಡಿದ್ದು, ಹಿಟ್ಟು ಮಾತ್ರ ನಾನು ರೆಡಿ ಮಾಡಿದ್ದು. ನೋಡಿ ಪರಿಮಳ, ಭಾರಿ ಪರಿಮಳ, ಬಾರಿ ಬಾರಿ ಮಾಡೋಣ. ನೋಡೋ, ಒಂದು ತುಂಡು ಕೊಡು ಬಾಯಿಗೆ, ನನಗೆ ಆಹಾ, ನಂಗೊಂದು ಬಾಯಿಗೆ ಕೊಡು. ಸೂಪರ್ ಸೂಪರ್. ಬಿಸಿ ಉಂಟಾ? ವಾ, ನಂಗೆ ಇದಕ್ಕೆ ಹೇಳಲಿಕ್ಕೆ ವರ್ಡ್ಸ್ ಇಲ್ಲ. ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದಕ್ಕೆ ಎಂತೆಲ್ಲ ಹಾಕಿದ್ದಾರೆ ಕೇಳುವ. ಎಂತೆಲ್ಲ ಹಾಕಿದ್ದೀರಿ ಮಗು ದೇವರೇ? ಒಂದು ಆನಿಯನ್ ಚಾಪ್ ಮಾಡಿ, ಒಂದು ಕ್ಯಾರೆಟ್ ಚಾಪ್ ಮಾಡಿ. ಸರಿ, ಮಾತಾಡು ದೇವರೇ. ಒಂದು ಆನಿಯನ್ ಬಾಯಲ್ಲಿ ತಿನ್ನು ಮಾತಾಡು. ಫಸ್ಟಿಗೆ ಇಲ್ಲಿ ಆಸೆ ಆಗ್ತಾ ಉಂಟು. ಹೇಳು. ಒಂದು ಆರೆಂಜ್ ಅಲ್ಲ, ಆರೆಂಜ್ ಅಂತೆ, ಆರೆಂಜ್ ಅಂತೆ. ಒಂದು ಆನಿಯನ್ ಚಾಪ್ ಮಾಡಿ, ಮತ್ತೊಂದು ಟೊಮೆಟೊ ಚಾಪ್ ಮಾಡಿ. ನೀವು ಸಹ ನೋಡಿ ಆಯ್ತಾ, ಟೇಸ್ಟ್ ಅದನ್ನು ಅದಕ್ಕೆ ಸಿಕ್ಕಿದ ಮಸಾಲೆ ಎಲ್ಲ ಹಾಕುದು. ಸಿಕ್ಕಿದ ಮಸಾಲೆ ಎಲ್ಲ ಹಾಕಿದ್ಯಾ? ಇದು ನಂಗೆ ಇದೆರಡು ಸಿಕ್ಕಿದ್ದು. ಡೇಟ್ ಬರೋದದ ನೋಡಿ. ನೋಡಿ, ಇವರು ಬಂದು ಇವರಿಗೊಂದು ಕೊಡುವ. ನಿಲ್ಲಿ, ನಿಲ್ಲ ನಿಲ್ಲ, ಅಪ್ಪನಿಗೊಂದು ತುಂಡು ಕೊಡುವ. ಈಗೊಳ್ಳಿ, ಅದು ಸಿದ್ಧಾರ್ಥ ಮಾಡಿದೊಂದು ಸ್ಪೆಷಲ್ ರೆಸಿಪಿ. ಒಳ್ಳೆ ಉಂಟಾ? ಈಗ ನೀವು ಮತ್ತೆ ಅಷ್ಟು ಸ್ಲೋ ಮಾಡಿದ್ರೆ ನಮ್ಮ ವ್ಯೂವರ್ಸ್ಗೆ ಬೇಜಾರಾಗ್ತದೆ. ಫಾಸ್ಟ್ ಮಾತಾಡು, ಫಾಸ್ಟ್ ಫಾಸ್ಟ್ ಹೇಳ್ಬೇಕು. ಮತ್ತೆ ಸ್ವಲ್ಪ ಉಪ್ಪು, ಮತ್ತೆ ಇನ್ನೊಂದು ಯಾವ್ದೊಂದು ಮಸಾಲೆ, ಮತ್ತೆ ಮತ್ತೆ ನಡು ನಡು ಹೇಳ್ಬೇಡ, ಫಾಸ್ಟಿಗೆ ಹೇಳು ಒಂದೊಂದು. ಮತ್ತೆ ಇನ್ನೊಂದು ಮಸಾಲೆ ಹಾಕಿ ಮಿಕ್ಸ್ ಮಾಡಿ ದೋಸೆಗೆ ಹಾಕಿ ತಿನ್ನೋದು. ಮೆಣಸು ಹಾಕ್ಲಿಲ್ವಾ? ಅದೇ ಅದೇ ಮೆಣಸಿನ ಪುಡಿ ಹಾಕ್ಲಿಲ್ವಾ? ಮೆಣಸಿನ ಪುಡಿ. ಮತ್ತೆ ಕೆಂಪಿದ್ದು ಯಾವ್ದು ಅದೇ ಅಲ್ವಾ? ನೋಡಿ, ಆನಿಯನ್ ಮತ್ತು ಟೊಮೆಟೊವನ್ನು ಚಾಪ್ ಮಾಡಿ, ಅದಕ್ಕೆ ಎಣ್ಣೆ, ಉಪ್ಪು, ಕೆಲವು ಮಸಾಲೆಗಳನ್ನು ಮಿಕ್ಸ್ ಮಾಡಿ ಅದನ್ನು ದೋಸೆಯ ಮೇಲೆ ಸ್ಪ್ರೆಡ್ ಮಾಡಿದ್ದು. ಸೂಪರ್ ಆಗಿದೆ ಆಯ್ತಾ? ಚರ್ಮುರಿಯ ಒಂದು ಟೇಸ್ಟ್ ಬರ್ತದೆ.